ನಮಸ್ಕಾರ ವೀಕ್ಷಕರೇ, ಕೆಎಂಎಫ್ ನಂದಿನಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರುಣಾ ಮಸಾಲಾ ತಂದೂರ್ ರೆಸ್ಟೋರೆಂಟ್ ಅರ್ಪಿಸುವಂತಹ ಮಾಸ್ಟರ್ ಕಿಚನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ನಾವು ನಮ್ಮ ಕಳೆದ ಎಪಿಸೋಡ್ನಲ್ಲಿ ನಂದಿನಿಯವರ ಫ್ರೆಶ್ ಆಗಿ ರೆಡಿಮೇಡ್ ಪನ್ನೀರನ್ನು ಬಳಸಿಕೊಂಡು ಕಡಾಯಿ ಪನ್ನೀರ್ ರೆಸಿಪಿಯನ್ನು ಹೇಗೆ ಮಾಡುವುದು ಅಂತ ನಮ್ಮ ಶೆಫ್ ವಿನೋದ್ ಅವರು ಬಹಳ ಚೆನ್ನಾಗಿ ತೋರಿಸಿಕೊಟ್ರು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತಹ ಒಂದು ಪನ್ನೀರ್ ಡಿಶ್ ಅನ್ನ ನಿಮಗೆ ಹೇಳಿಕೊಡೋದಕ್ಕಿದ್ದೇವೆ. ಸೊ ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Yes, we are right back with another delicious paneer recipe. ವೀಕ್ಷಕರೇ, ನಾವು ಇವತ್ತು ಕರಂಗಲ್ಪಾಡಿಯಲ್ಲಿ ಇರುವಂತಹ ತಂದೂರ್ ರೆಸ್ಟೋರೆಂಟ್ನಲ್ಲಿ ಇದ್ದೇವೆ. ಈ ತಂದೂರ್ ರೆಸ್ಟೋರೆಂಟ್ನ ಅಮೇಝಿಂಗ್ ಶೆಫ್ ಆಗಿರುವಂತಹ ಜಗನ್ನಾಥ್ ಶೆಣೈ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡುವ. ಸರ್, ವೆಲ್ಕಮ್. ಎಸ್ ಸರ್, ಇವತ್ತು ನಮಗೆ ಯಾವ ಡಿಶನ್ನು ಹೇಳಿಕೊಡ್ತಾ ಇದ್ದೀರಾ? ಪನ್ನೀರ್. ನಾವು ನಿಮಗೆ ಪನ್ನೀರ್ ಬಟರ್ ಗಾರ್ಲಿಕ್ ಮಾಡೋದು ಹೇಳ್ಕೊಡ್ತೇವೆ. ಓಕೆ, ವಾವ್. ಪನ್ನೀರ್ ಬಟರ್ ಗಾರ್ಲಿಕ್ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ವರ್ಕ್ ಅಂತ. ಸೊ ಫಸ್ಟಿಗೆ ಯಾವ ರೆಸಿಪಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಏನಾದ್ರು ಮಾಡಬೇಕಂದ್ರೆ ಫಸ್ಟ್ ನಾವು ಪನ್ನೀರಿಗೆ ಕೋಟಿಂಗ್ ಮಾಡ್ಬೇಕು. ಕೋಟಿಂಗ್ ಮಾಡಿ ಫ್ರೈ ಮಾಡ್ಬೇಕು. ಓಕೆ, ಅಂದರೆ ಅದು ನಿಮ್ಗೆ ಬೇಸ್ ಆಗುತ್ತೆ. ಮತ್ತೆ ನಿಮಗೆ ನಾವು ಸಾಸ್ ಬೇಕಾಗುತ್ತೆ. ಅದು ವೆರಿ ಕ್ವಿಕ್ ಡಿಶ್, ಅದರಲ್ಲಿ ಬೇಕಾಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಓಕೆ, ಫಸ್ಟ್ ನಾವು ನಿಮಗೆ ಪನ್ನೀರ್ ಕೋಟಿಂಗ್ ಮಾಡಿ ತೋರಿಸ್ತೇವೆ. ಓಕೆ, 1 or 2 ಟೇಬಲ್ ಸ್ಪೂನ್ ನಿಮಗೆ ಆ್ಯಸ್ ಪರ್ ನಿಮ್ಮ ಥಿಕ್ನೆಸ್ ಆಫ್ ಕೋಟಿಂಗ್ ನಾವು ಇದು ರಿಫೈನ್ ಫ್ಲೋರ್ ಹಾಕ್ತೇವೆ. ಓಕೆ, ಮತ್ತು ಕ್ರಿಸ್ಪಿನೆಸ್ ಪ್ರಕಾರ ನಾವು ಸ್ವಲ್ಪ ಎಷ್ಟು ಹಾಫ್ TSP ಆಗ್ಬೋದು ಇದು ಕಾರ್ನ್ಫ್ಲೋರು. ಓಕೆ, ಮತ್ತು ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಬೇಕು. ಈಗ ನಾವು ಫಸ್ಟ್ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಏನಾದರೂ ಟೈಮಿಂಗ್ ಇದೆಯಾ? ಅಂದರೆ ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು? ಮ್ಯಾರಿನೇಷನ್ ಇಲ್ಲ, ಡೈರೆಕ್ಟ್ ಕೋಟಿಂಗ್ ಇದೆ. ಓಕೆ, ಈಗ ನಿಮ್ಮದೆಲ್ಲ ಪನ್ನೀರಿಗೆಲ್ಲ ಮಿಕ್ಸ್ ಆಗಿದೆ. ಈಗ ನಿಮಗೆ ಆದಷ್ಟು ಬೇಕಷ್ಟು ನೀರು ಹಾಕುವ. ಓಕೆ, ಈ ಸುರು ಸ್ವಲ್ಪ ನೀರು ಹಾಕಿದ್ರೆ ಒಳ್ಳೆಲ್ಲ, ಅಂದರೆ ಅದು ತುಂಬ ಇದಾಗುತ್ತೆ, ರನ್ನಿ ಆಗುತ್ತೆ. ಥಿಕ್ನೆಸ್ ಇರಬೇಕು ಅಂತ ಹೇಳುದು. ಓಕೆ, ಸ್ವಲ್ಪ ಇನ್ನು ಪ್ರತಿ ಒಂದು ಪನ್ನೀರಿಗೆ ಇದು ಕೋಟಿಂಗ್ ಹಾಗೆ ನೋಡಬೇಕು ನೀವು. ಓಕೆ, ನೋಡಿ ಇಷ್ಟು ಸಾಕಂತ ಕಾಣ್ತದೆ ನಮಗೆ. ಪನ್ನೀರ್ ಎಲ್ಲ ಕೋಟ್ ಆಗಿದೆ. ಈಗ ನಾವು ಇದು ಸ್ವಲ್ಪ ಹೊತ್ತು ಸೈಡಿಗೆ ಇಡುವ. ಅಷ್ಟರೊಳಗೆ ನಮ್ಮದು ಆಯಿಲ್ನ ಬಿಸಿ ಮಾಡುವ ಫ್ರೈ ಮಾಡಲಿಕ್ಕೆ. ಓಕೆ. ಸೊ ಇವರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದಾರೆ. ಹೆಲ್ದಿ ಆಯಿಲ್ ಇದು. ಸೊ ಈ ಆಯಿಲನ್ನು ಬಳಸಿದ್ರೆ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಮೊದಲಿಗೆ ನೀವು ಆಯಿಲನ್ನು ಹಾಕ್ತಾ ಇದ್ದೀರಾ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದಾರೆ ಅವರು. ನೀವು ಆಯಿಲ್ ಎಷ್ಟು ಹಾಕಬೇಕಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ ಆಯಿಲ್ ಹಾಕಬೇಕು ಅಂತ ಹೇಳಿ ಕವರ್ ಆಗಬೇಕು ಆಯಿಲಿಗೆ ಅಷ್ಟು ನೀವು ಆಯಿಲ್ ಹಾಕಬೇಕು. ನಿಮ್ಮದು ಪನ್ನೀರಿಗೆ ಅದರೊಳಗೆ ಫುಲ್ ಇದಾಗಬೇಕು, ಡಿಪ್ ಆಗುವ ಹಾಗೆ. ಓಕೆ, ಓಕೆ. ಈಗ ಸ್ವಲ್ಪ ಹೊತ್ತಲ್ಲಿ ಆಯಿಲ್ ಬಿಸಿ ಆಗ್ತದೆ. ಸೊ ನೀವು ಎಷ್ಟು ವರ್ಷದಿಂದ ಈ ಕುಕ್ಕಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂತ? ಅಲ್ಲ, ನಾನು ಆ್ಯಕ್ಚುಲಿ ಸ್ಟೂಡೆಂಟ್. ಓಕೆ, ಮೋತಿಮಲೆಯಲ್ಲಿ ಕಲಿಯುವುದು. ಕಲ್ತಾ ನಾನು ಕುಕಿಂಗ್ ಸಹ ಮಾಡ್ತಾ ಇರ್ತೇನೆ. ಸೊ ಇಟ್ಸ್ ಯೋರ್ ಹಾಬಿ ಅಂತ ಹೇಳ್ಬೋದು. ಓಕೆ, ನಾನು ಹೋಟೆಲ್ ಮ್ಯಾನೇಜ್ ಸ್ಟೂಡೆಂಟ್ ಮೋತಿಮಲೆಯಲ್ಲಿ. ಹಾಗೆ ನಾನು ಕುಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದಕ್ಕೆ ನಾನು ಕಿಚನಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ದೀನಿ. ಓ, ನೈಸ್. ಪನ್ನೀರ್ ಗಾರ್ಲಿಕ್ ಅಂದರೆ ಒಂದು ಕಾಂಟಿನೆಂಟಲ್ ಡಿಶ್ ಅದು. ಅದು ನಿಮಗೆ ವೈಟ್ ಸಾಸಲ್ಲಿ ಬರುತ್ತೆ. ಇಂಥ ಎಲ್ಲ ಇದು ನಿಮಗೆ ವೈಟ್ ಸಾಸಲ್ಲಿ ಬರೋದು ಜಾಸ್ತಿ ಕಾಂಟಿನೆಂಟಲ್ ಡಿಶ್. ಓಕೆ, ಹೌದು. ಸೊ ಎಣ್ಣೆ ಕಾಯ್ಲಿಕ್ಕಿಟ್ಟು 2 ಮಿನಿಟ್ಸ್ ಆಗ್ತಾ ಬಂತು. ಸೊ ಮೇ ಬಿ ಬಿಸಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಈಗ ಬಿಸಿ ಆಗಿದೆ. ಓಕೆ, ನಾವೀಗ 1 by 1 ಬ್ಯಾಚ್ ನಾವು ಪನ್ನೀರ್ ಹಾಕ್ತೀವಿ. ಓಕೆ. ಸೊ ನಂದಿನಿ ಅವರ ಪನ್ನೀರನ್ನು ಬಳಸ್ಕೊಂಡು ಮಾಡ್ತಿರುವಂತಹ ಒಂದು ರೆಸಿಪಿ ಇದು. ಸೊ ಇದು ಫ್ರೆಶ್ ಆಗಿರುವಂತಹ ಪನ್ನೀರ್, ರೆಡಿಮೇಡ್ ಪನ್ನೀರ್, ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದಾದಂತಹ ಪನ್ನೀರ್ ಇದು. ಸೊ ಎಷ್ಟು ಮಿನಿಟ್ಸ್ ಇದನ್ನು ಫ್ರೈ ಮಾಡಲಿಕ್ಕೆ ಇಡಬೇಕು ಅಂತ ಹೇಳಿ? ಅದು ನಿಮಗೆ ಗೋಲ್ಡನ್ ಫ್ರೈ ಆಗೋವರೆಗೆ ನೀವು ಓಕೆ ಫ್ರೈ ಮಾಡಿದ್ರೆ ಸಾಕು. ಡೀಪ್ ಫ್ರೈ ಮಾಡಬೇಕು ಅಂತ ಹೇಳಿಯಾ? ಜಾಸ್ತಿ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಅದು ಗೋಲ್ಡನ್ ಫ್ರೈ ಆಗ್ತದೆ. ಅಂದರೆ ಪನ್ನೀರ್ ಬೇಗ ಕಾಯುತ್ತೆ. ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫ್ರೈ ಆಗಬೇಕಾದ್ರೆ. ಓಕೆ, ನೋಡಿ ಇಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದಕ್ಕೆ ಪನ್ನೀರ್ ಅಡಿಯಲ್ಲಿ ಇಟ್ಕೊಂಡಿಲ್ಲ. ಕ್ರಿಸ್ಪಿ ಕೂಡ ಆಗ್ತದೆ. ಕ್ರಿಸ್ಪಿ ಕೂಡ ಆಗ್ತದೆ. ಹೌದು.
ಸೊ ಇವರು ಪನ್ನೀರನ್ನು ಒಂದು ಕ್ಯೂಬಿಕ್ ಸ್ಪೇಸಿಗೆ ಕಟ್ ಮಾಡಿ ಇದನ್ನು ಒಂದು ಕಾರ್ನ್ಫ್ಲೋರ್ ಮತ್ತು ರುಬಿಕ್ ಫ್ಲೋರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಟಿದ್ದಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಪನ್ನೀರ್ ಕಾಯ್ತಾ ಇದೆ, ಘಮ ಘಮ ಅಂತ ಅನಿಸ್ತಾ ಇದೆ. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಇದಾದ ನಂತರ? ಇದಾದಮೇಲೆ ನಾವು ಇದಕ್ಕೆ ಟಿಶ್ಯೂದು ಇದರಲ್ಲಿ ಡ್ರೈ ಮಾಡಲಿಕ್ಕೆ ಇಡುವ. ಓಕೆ. ಜಾಸ್ತಿ ಆಯಿಲ್ ಇದ್ದರೆ ಅದು ಎಳಿತದೆ. ಅದರಷ್ಟು ನಾವು ಇದು ಸಾಸ್ ರೆಡಿ ಮಾಡುವ. ಓಕೆ. ಸೊ ಇದನ್ನು ಒಂದ್ಸತಿ ಮೇಲೆ ಕೆಳಗೆ ಮಾಡಿಟ್ರೆ ಸಾಕು, ಜಾಸ್ತಿ ಇದು ಮಾಡಿದರೆ ಅಂದರೆ ಒಂದ್ಸಲ ನಿಮ್ಗೆ ಆಗಿದೆ ಅಂದರೆ ಅಪ್ಸೈಡ್ ಡೌನ್ ಮಾಡಿದ್ರೆ ಸಾಕು. ಓಕೆ. ಒಂದು ಕಡೆ ಫ್ರೈ ಆಗುತ್ತೆ. ಪನ್ನೀರ್ ನೋಡಿ ನಿಮಗೆ ಗೋಲ್ಡನ್ ಫ್ರೈ ಆಗ್ಲಿಕ್ಕೆ ಬಂತು. ಓಕೆ. ವಿದಿನ್ 1 ಮಿನಿಟ್ ಆಗ್ತದೆ. ಅದರ ಅರೋಮ ಕೂಡ ಫೀಲ್ ಮಾಡ್ಕೊಳ್ಬೋದು. ನೀವು ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು, ಯಾಕಂದರೆ ಅದು ಅಡಿ ಹಿಡಿಬಾರ್ದು ನಾವು ನೋಡಬೇಕು. ಇರುವುದಿಲ್ಲ ಆದರೂ ಸಹ ನೀನು ಜಾಸ್ತಿ ಇದು ಬಿಸಿ ಉಂಟಲ್ಲ ಎಣ್ಣೆ, ಅಡಿ ಹಿಡಿಬೋದು. ಸೊ ನೀವಿಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಅಂದರೆ ಎಕ್ಸ್ಪೀರಿಯನ್ಸಿಗೆ ಒಂದು ಸಿಗುತ್ತಲ್ಲ. ನೆಕ್ಸ್ಟ್ ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಬಂದು? ನನಗೆ 5 ಇಯರ್ಸ್ ಆಗಲಿಕ್ಕೆ ಬಂತು. ಓ, ಫ್ರೀಲಾನ್ಸರ್ ಆಗಿ. ಹೌದು. ನೈಸ್. ಇದು ಪನ್ನೀರ್ ಆಯ್ತು. ಈಗ ಇದು ನಾವು ಇದನ್ನು ಡ್ರೈನ್ ಮಾಡುವ. ಓಕೆ. ಸೊ ಪನ್ನೀರ್ ಫ್ರೈ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಸರ್? ಈಗ ನಾವು ಪನ್ನೀರ್ ಸಾಸ್ ಮಾಡುವ. ಓಕೆ. ಸೊ ಪನ್ನೀರ್ ಸಾಸ್ ಮಾಡಲಿಕ್ಕೆ ಏನೆಲ್ಲ? ಪನ್ನೀರ್ ಸಾಸ್ ಮಾಡಲಿಕ್ಕೆ ಫಸ್ಟ್ ನಾವು ಬಟರನ್ನು ತಗೊಳ್ಳುವ. ಓಕೆ. ಹಾಫ್ ಟೇಬಲ್ ಸ್ಪೂನ್. ಹೌದು, ಹಾಫ್ ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಆಗ್ಬೋದು. ಓಕೆ. ಅಕಾರ್ಡಿಂಗ್ ಟು ಹೌದು, ನಿಮ್ಮ ಪ್ರಕಾರ ಎಷ್ಟು ನಿಮ್ಗೆ ಬೇಕಾಗಷ್ಟು. ಈಗ ಬಟರನ್ನು ಮೆಲ್ಟ್ ಮಾಡುವ. ಓಕೆ. ಹಾಗಾದ್ರೆ ಮೆಲ್ಟ್ ಆಗ್ತಾ ಉಂಟು. ಓಕೆ. ಸೊ ಬಟರನ್ನು ಮೆಲ್ಟ್ ಮಾಡ್ತಾ ಇದ್ದೀರಾ ನೀವು? ಹೌದು. ಈಗ ನಿಮ್ಮದು ಬಟರ್ ಮೆಲ್ಟ್ ಆಗಿದೆ. ಈಗ ನಾವು ಗಾರ್ಲಿಕನ್ನು ಹಾಕುವ. ಓಕೆ. ಸೊ ಇವರು ಚಾಪ್ಡ್ ಗಾರ್ಲಿಕ್ಸನ್ನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ. ನೀವು ಇಷ್ಟು ಹಾಫ್ ಟೇಬಲ್ ಸ್ಪೂನ್ ಅಷ್ಟಾಗುತ್ತೆ. ಹಾಫ್ ಟೇಬಲ್ ಸ್ಪೂನನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಗಾರ್ಲಿಕ್ ಸಣ್ಣ ಸಣ್ಣದಾಗಿ. ಹೌದು, ನೀವು ಮಿನ್ಸ್ ಮಾಡೋದು ಒಳ್ಳೆಯದು. ಚಾಪಿಗಿಂತ ಒಳ್ಳೆ ಮಿನ್ಸ್ ಅಂದರೆ ಕೀಮಾ ಟೈಪ್ ಕಟಿಂಗ್ ಮಾಡ್ತಾರಲ್ಲ, ಹಾಗೆ ಮಾಡಿದರೆ ಒಳ್ಳೆಯದು. ಅದು ಗಾರ್ಲಿಕ್ ಅದು ಪಂಜನ್ ಸ್ಮೆಲ್ ಬಿಡುವಾಗ ನೀವು ಆವಾಗಲೇ ನೆಕ್ಸ್ಟ್ ಈಗ ನಾವು ಮೈದಾ ಹಾಕ್ತೀವಿ. ಈಗ ನೀವು ಗಾರ್ಲಿಕ್ಕಿಗೆ ಜಾಸ್ತಿ ರೋಸ್ಟ್ ಆಗ್ಲಿಕ್ಕೆ ಬಿಡಬಾರ್ದು, ಇಲ್ಲ ನಿಮ್ಗೆ ಅದು ಬಿಟರ್ ಟೇಸ್ಟ್ ಬರುತ್ತೆ. ಈಗ ನಾವು ಮೈದಾ. ಹೌದು, ನೀವು ಈಗ ಇದಕ್ಕೆ ಬಟರ್ ಆಯಿತು, ಗಾರ್ಲಿಕ್ಸ್ ಆಯಿತು. ಈಗ ಮೈದಾವನ್ನು ಅಪ್ಲೈ ಮಾಡ್ತಿದ್ದಾರೆ. ಒನ್ ಟೇಬಲ್ ಸ್ಪೂನ್ ಅಷ್ಟು ಮೈದಾವನ್ನು ಅಪ್ಲೈ ಮಾಡಿದ್ದಾರೆ. ಮೈದಾ ನೀವು ಫುಲ್ ಇದು ಮಿಕ್ಸ್ ಮಾಡಬೇಕು. ಯಾವಾಗ ನಿಮ್ಮದು ಗಾರ್ಲಿಕ್ ಮತ್ತು ಮೈದಾ ಒಟ್ಟಿಗೆ ಕಂಬೈನ್ ಆಗುತ್ತೆ ಆವಾಗ ನೀವು ಒಂದು ಸ್ವಲ್ಪ ನೀರು ಹಾಕ್ಬೋದು. ಆಯಿತಾ, ಸ್ವಲ್ಪ ನೀರು ಹಾಕಿ ಸಾಕು. ಮತ್ತು ನೀವು ಕಂಟಿನ್ಯೂ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಸ್ವಲ್ಪ ನೀರು ಹಾಕಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ನಿಮಗೆ ಹೀಗೆ ವೈಟ್ ಸಾಸ್ ಆಗಿ ಬರಬೇಕದು. ನಿಮಗೆ ಹೇಗೆ ಗ್ರೇವಿ ಬೇಕಷ್ಟು ನೀವು ಅಷ್ಟು ತಿಕ್ನೆಸ್ ಇಡಬೇಕು, ನೀರು ಹಾಕಬೇಕಾಯ್ತಾ. ಬೇಕಂದ್ರೆ ಸ್ವಲ್ಪ ಇನ್ನೂ ನೀರು ಹಾಕ್ಬೋದು, ಪರವಾಗಿಲ್ಲ. ಈಗ ನಾವು ನೆಕ್ಸ್ಟ್ ಸಾಲ್ಟನ್ನು ಹಾಕ್ತೇವೆ. ಸಾಲ್ಟ್ ನಾನು ಒಂದು ಹೌದು ಸಾಕು. ನಿಮ್ಮ ಸಾಲ್ಟನ್ನು ಹಾಕ್ಕೊಳ್ಬೇಕು. ಈಗ ನಾವು ಶುಗರ್ ಹಾಕ್ತೇವೆ. ಸೊ ಇದಕ್ಕೆ ಶುಗರ್ ಯಾಕೆ ಸರ್? ಅಂದರೆ ಆ್ಯಕ್ಚುಲಿ ಪನ್ನೀರಲ್ಲಿ ಶುಗರ್ನ ತುಂಬ ರೇರ್ ಆಗಿ ಕೇಳಿ. ಹೌದು, ಇದು ನಿಮಗೆ ಸ್ವೀಟ್ ಮತ್ತು ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ, ಸಾಲ್ಟ್ ಮತ್ತು ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇದು ಸ್ಪೈಸಿ ಬರೋದಿಲ್ಲ. ನೀವು ಅಡಿಷ್ನಲ್ ಸ್ಪೈಸಿ ಮಾಡ್ಬೋದು, ಬೇರೆ ಎಲ್ಲ ಮಸಾಲೆ ಹಾಕಿ. ಹೇಗೆ ಅರುಣ ಮಸಾಲ ಉಂಟು ಅದು ಹಾಕಿ ನೀವು ಸ್ಪೈಸಿ ಮಾಡ್ಬೋದು, ಆದರೆ ನಿಮಗೆ ಆಪ್ಷನಲ್ ಅದು. ಸೊ ಅರುಣ ಅವರ ಮಸಾಲ ಪೌಡರನ್ನು ಹಾಕಿ ಸ್ಪೈಸಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರ ಡಿಶಸ್ಸಿಗೆ ಸ್ಪೈಸಿ ಸೂಟ್ ಆಗೋದಿಲ್ಲ ಅಂತ ಹೇಳಿ ಅವರು ಆ ಡಿಶನ್ನು ಯೂಸ್ ಮಾಡಲಿಲ್ಲ. ಈಗ ನೋಡಿ ನಿಮಗೆ ಚಿಕ್ಕಾಗಿದೆ. ಈಗ ನಾವು ನೆಕ್ಸ್ಟನ್ನು ಇದು ಹಾಕ್ತೇವೆ, ನಿಮ್ಮದು ಪನ್ನೀರ್. ಹೌದು ಹೌದು ಹಾಕ್ತೇವೆ. ಸೊ ಅವರು ಫ್ರೈಡ್ ಪನ್ನೀರನ್ನು ಹಾಕಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇದ್ದಾರೆ. ಈಗ ನಾವು ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಲೋ ಮಾಡುವ.
ಈಗ ಸೊ ಇದಕ್ಕೆ ನೀವೀಗ ನಂದಿನಿ ಅವರ ಹೌದು. ಕ್ರೀಮ್ ಅನ್ನ ಹಾಕ್ತಾ ಇದ್ದಾರೆ. ಹೌದು, ಇದು ಕ್ರೀಮನ್ನು ಹಾಕ್ತೀವಿ ಈಗ. ಕ್ರೀಮ್, ಓಕೆ ಈಗ ನೀವು 12 ml ಅಷ್ಟು ಆಗ್ಬೋದು ಇದು, ಓಕೆ ಯಾಕಂದ್ರೆ ಇದು ಬಟರ್ ಗಾರ್ಲಿಕ್ ಎಂದು ಹೆಸರು. ಓಕೆ. ಸೊ ಪನ್ನೀರ್ ಬಟರ್ ಗಾರ್ಲಿಕ್ಕಿಗೆ ಅವರು ನಂದಿನಿ ಅವರ ಕ್ರೀಮನ್ನು ಅಪ್ಲೈ ಮಾಡಿದ್ರು. ಈಗ ನೋಡಿ, ನೀವು ಪನ್ನೀರೆಲ್ಲ ಕಂಬೈನ್ ಆಗಿದೆ, ಬಟ್ ನಿಮ್ಮದು ಕ್ರೀಮ್ ಮತ್ತು ಇದು ವೈಟ್ ಸಾಸ್ ಒಟ್ಟಿಗೆ ಮೊದಲು ಮಾಡಿದ್ದೆ ನೋಡಿ ನೀವು. ಈಗ ನಾನು ಸ್ವಲ್ಪ ಚೂರು ಒಂದು ½ ಟೇಬಲ್ ಸ್ಪೂನ್, ಇದು ಆಪ್ಷನಲ್ಲು, ನಾನು ಕ್ರಶ್ಡ್ ಬ್ಲ್ಯಾಕ್ ಪೆಪ್ಪರ್ ತೊಗೊಳ್ತಾ ಇದ್ದೇನೆ. ಸೊ ಸ್ಪೈಸ್ ಇದ್ದವರಿಗೆ ಬೇಕಿದ್ರೆ ಹೌದು, ಸ್ಪೈಸಿಗೆ ನೀವು ಅದು ಸಹ ಮಸಾಲೆ ಅದು ಸಹ ನೀವು ಹುಡಿ ಆಗ್ಬೋದು, ಆದರೆ ನಂಗೆ ಕಲರ್ ವೈಟೇ ಬೇಕು. ನೀವು ಬ್ಲ್ಯಾಕ್ ಪೆಪ್ಪರ್ ಹಾಕಿದರೆ ಇದು ಕಲರ್ ಚೇಂಜ್ ಆಗೋದಿಲ್ಲ, ಅದು ನಿಮಗೆ ಸ್ವಲ್ಪ ಆರೆಂಜ್ ಕಲರ್ ಆಗಿ ಬರುತ್ತೆ ಅದು ಹಾಕಿದರೆ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಈಗ ನಮ್ಮ ಪನ್ನೀರ್ ಕಂಬೈನ್ ಆಗಿದೆ, ನಾವು ಈಗ ಲಾಸ್ಟ್ ಸ್ಟೇಜಲ್ಲಿದ್ದೀವಿ. ನಾವೀಗ ಫ್ಲೇಮ್ ಹೈ ಮಾಡುವ. ಈಗ ನಾವು 20 ಗ್ರಾಮ್ ಅಷ್ಟು ನಾವು ಸ್ಪ್ರಿಂಗ್ ಆನಿಯನ್ ತೊಗೊಳ್ತೇವೆ. ಇದು ಗಾರ್ನಿಷಿಗೆ, ಆದರೂ ಸಹ ನಾವು ಸ್ವಲ್ಪ ಇದು ನಿಮಗೆ ಫ್ಲೇವರಿಗೆ ಬರೋ ಹಾಗೆ ಹಾಕ್ತೀವಿ. ಸೊ ಸ್ಪ್ರಿಂಗ್ ಆನಿಯನನ್ನು ಗಾರ್ನಿಷಿಗೆ ಒಂದು ಫ್ಲೇವರ್ ಬರೋ ಥರ ಹಾಕ್ತಾ ಇದ್ದಾರೆ ಅವರು. ನಮ್ಮದು ರೆಡಿ ಆಗ್ಲಿಕ್ಕೆ ಬಂತೀಗ. ಸೊ ಇಟ್ಸ್ ಆಲ್ಮೋಸ್ಟ್ ಡನ್. ಪನ್ನೀರ್ ಬಟರ್ ಗಾರ್ಲಿಕ್ ನೋಡುವ ಹೇಗೆ ಟೇಸ್ಟ್ ಬರ್ತದೆ ಅಂತ ಹೇಳಿ. ಆಯಿತು, ನಮ್ಮದು ಪನ್ನೀರ್ ಬಟರ್ ಗಾರ್ಲಿಕ್ ಆಗಿದೆ. ನಾವು ಈಗ ಸರ್ವಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾವು ಪನ್ನೀರ್ ಬಟರ್ ಗಾರ್ಲಿಕ್ ಮಾಡಿದ್ದು, ಇದು ರೆಡಿ ಟು ಸರ್ವ್. ಒಂದು ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪನ್ನೀರ್ ಬಟರ್ ಗಾರ್ಲಿಕ್ ಇದರ ಅರೋಮ ಕೂಡ ಘಮ ಅಂತ ಇದೆ. ಸೊ ಐ ವಾಂಟ್ ಟು ಟೇಸ್ಟ್ ದಿಸ್. ನಾನು ಇದನ್ನು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೇನೆ. ನೀವು ಇದರ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ಮತ್ತೊಮ್ಮೆ ನೋಡ್ಕೊಳ್ತೇನೆ. ಪನ್ನೀರ್ ಬಟರ್ ಗಾರ್ಲಿಕ್ ಮಾಡುವ ವಿಧಾನ: ಮೊದಲಿಗೆ ನಂದಿನಿ ಫ್ರೆಶ್ ಪನ್ನೀರನ್ನ ಕೋಟಿಂಗ್ ಮಾಡುವುದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಕ್ರಿಸ್ಪಿ ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ 2 ನಿಮಿಷ ಮ್ಯಾರಿನೇಟ್ ಮಾಡಿಕೊಳ್ಳಬೇಕು. ನಂತರ ಬಾಣಲಿಗೆ 2 ಕಪ್ ಸನ್ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕಿ ಎಣ್ಣೆ ಕಾದ ನಂತರ ಮ್ಯಾರಿನೇಟ್ ಮಾಡಿದಂತ ಪನ್ನೀರನ್ನ ಹಾಕಿ ಫ್ರೈ ಮಾಡಿಕೊಳ್ಳಿ. ಪನ್ನೀರ್ ಕಾದ ನಂತರ ಎಣ್ಣೆಯಿಂದ ತೆಗೆದು ಡ್ರೈ ಪೇಪರ್ನಲ್ಲಿ ಸೋರ್ಸ್ ಮಾಡಿ ಇಟ್ಟುಕೊಳ್ಳಿ. ಇನ್ನು ಪನ್ನೀರ್ ಸಾಸ್ ಮಾಡುವುದಕ್ಕೆ ಒಂದು ಸಣ್ಣ ಬಾಣಲಿಗೆ 1 ಟೇಬಲ್ ಸ್ಪೂನ್ನಷ್ಟು ಬಟರ್ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡಿಕೊಳ್ಳಿ. ಅದಕ್ಕೆ ಸಣ್ಣಗೆ ಹೆಚ್ಚಿದ ½ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಮೈದಾ ಹಾಕಿ ಮಿಕ್ಸ್ ಮಾಡಿ ಬೇಕಾದ ಪ್ರಮಾಣದಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಗ್ರೇವಿ ದಪ್ಪ ಪ್ರಮಾಣಕ್ಕೆ ಬಂದ ನಂತರ ಫ್ರೈಡ್ ಪನ್ನೀರನ್ನ ಹಾಕಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ. ಅದಕ್ಕೆ ನಂದಿನಿಯವರ ಕ್ರೀಮ್ ಮಿಕ್ಸ್ ಮಾಡಿ ½ ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್, 20 ಗ್ರಾಂನಷ್ಟು ಸ್ಪ್ರಿಂಗ್ ಆನಿಯನ್ ಹಾಕಿ ಗಾರ್ನಿಶ್ ಮಾಡಿದರೆ ಬಿಸಿ ಬಿಸಿಯಾದ ಪನ್ನೀರ್ ಬಟರ್ ಗಾರ್ಲಿಕ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ನಾವು ಇವತ್ತು ನಂದಿನಿಯವರ ರೆಡಿಮೇಡ್ ಪನ್ನೀರನ್ನ ಬಳಸಿಕೊಂಡು ಸಿಂಪಲ್ ಆಗಿ ಬಹಳ ಬೇಗನೆ ತಯಾರಿ ಮಾಡುವಂತಹ ಪನ್ನೀರ್ ಬಟರ್ ಗಾರ್ಲಿಕ್ ಅನ್ನ ಹೇಗೆ ಮಾಡುವುದು ಅಂತ ನಿಮಗೆ ಹೇಳಿಕೊಟ್ವಿ. ಇದರ ಟೇಸ್ಟ್ ಕೇಳೋದೇ ಬೇಡ, ತುಂಬಾನೇ ಸಖತ್ತಾಗಿತ್ತು. ರೆಸ್ಟೋರೆಂಟ್ ಅಲ್ಲೇ ಪ್ರಿಪೇರ್ ಮಾಡಿದಂತೆ ಇತ್ತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.